ಪುತ್ತೂರಿಗೆ ಬೇಕಾಗಿರುವಂತಹದ್ದು ಅರುಣ ಧ್ವಜ ಹಾರಾಡ್ಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಅರುಣಣ್ಣನನ್ನ ಕೈ ಹಿಡಿದೇ ಹಿಡಿತೀರಿ ಅನ್ನುವಂತಹ ಭರವಸೆಯೂ ಕೂಡ ಎಲ್ಲರಿಗೂ ಇದೆ. ನಮಗೆ ಇರುವಂತಹ ಒಂದು ಅವಕಾಶ, ನಮ್ಮ ಜೊತೆಯಲ್ಲಿರುವಂತಹ ಒಬ್ಬ ಮೋದಿ, ನಮ್ಮ ಜೊತೆಯಲ್ಲಿರುವಂತಹ ಒಬ್ಬ ಯೋಗಿ ಅರುಣ್ ಕುಮಾರ್ ಪುತ್ತಿಲ ಅವರು. ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದುಕೊಂಡು ಅಸಾಮಾನ್ಯ ಶಕ್ತಿಯನ್ನ ಹೊಂದಿದಂತಹ ಹನುಮಂತ ಅಂತ ಹೇಳಿ ನೆನಪಿಸಿದಂತಹ ಜಾಗೃತ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿದ್ದಾರೆ. ನನ್ನ ಮತಕ್ಷೇತ್ರದಲ್ಲಿ ನನ್ನ ವೋಟ್ ಪುತ್ತಿಲ ಫಾರ್ ಪುತ್ತೂರ್ ಅನ್ನುವಂತಹ ಆಲೋಚನೆ ಆಗ್ತಾ ಇತ್ತು. ಕೇಸರಿ ಪಂಚೆ, ಬಿಳಿ ಅಂಗಿ, ಕೇಸರಿ ಶಲ್ಯದ ಅರುಣಣ್ಣನ ಕಟೌಟಿನ ಒಂದು ಫೋಟೋವನ್ನ ಅಚ್ಚೊತ್ತಿಯಾಯಿತು. ಮೇ 10ರವರೆಗೆ ಜಾಗೃತವಾಗಿಯೇ ಇರಿಸಿ ಅದನ್ನ ವಿಜಯೋತ್ಸವ ಆದ ನಂತರ ಆ ಎಲ್ಲ ಖುಷಿಯನ್ನ ಮತ್ತೆ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಬಿಟ್ಟು ಮನೆಗೆ ಹೋಗಿ ಪುತ್ತೂರಿನಲ್ಲಿ ಅರುಣ ಧ್ವಜ ಹಾರಾಡ್ಲಿಕ್ಕೆ ಸಾಧ್ಯ ಇದೆ. ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಸಮಾಜವನ್ನು ಬದಲಾಯಿಸಬಲ್ಲಳು ಅನ್ನುವುದಕ್ಕೆ ಈ ಕಥೆಗಳು ಸಾಕು. ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದ್ಲು ಅಂತಾದರೆ ಜನ ಏನೇ ಹೇಳಿದ್ರು ತೊಂದರೆ ಇಲ್ಲ, ಜನ ಏನೇ ಮಾತನಾಡಿದ್ರು ತೊಂದರೆ ಇಲ್ಲ. ಸಮಾಜವನ್ನ ಸರಿ ಮಾಡುವುದಕ್ಕಾಗಿ, ಸಮಾಜಕ್ಕೊಂದು ಸರಿ ದಾರಿಯನ್ನ ತೋರಿಸುವುದಕ್ಕಾಗಿ ನಾನು ನಿಲ್ತೇನೆ ಅಂಥೇಳಿ ಒಬ್ಬ ಹೆಣ್ಣು ಮಗಳು ಮನೆಯಲ್ಲಿ ಬದಲಾದ್ರೆ ಸಾಕು, ಮನೆ ಮಂದಿ ಬದಲಾಗ್ತಾರೆ. ಮನೆ ಮಂದಿ ಬದಲಾದಾಗ ಕುಲ ಬದಲಾಗ್ತದೆ, ಕುಲ ಬದಲಾದಾಗ ಸಮಾಜ ಬದಲಾಗ್ತದೆ. ಸಮಾಜದ ಮೂಲಕ ಪುತ್ತೂರನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ. ಆ ಪುತ್ತೂರನ್ನ ಬದಲಾಯಿಸ್ಲಿಕ್ಕೆ ಸಮಯವೂ ನಿಮ್ಮ ಕೈಯಲ್ಲೇ ಇದೆ, ಸಂದರ್ಭವೂ ನಿಮ್ಮ ಕೈಯಲ್ಲೇ ಇದೆ. ಬೇಕಾಗಿರುವಂತಹದ್ದು ಮನಸ್ಸು ಮತ್ತು ಹೃದಯ ಮಾತ್ರ. ಪುತ್ತೂರನ್ನ ನೋಡಬೇಕಾಗಿದ್ರೆ ನಮಗೆಲ್ಲರಿಗೂ ಕೂಡ ಅನ್ನಿಸುವಂತಹದ್ದೇನು? ಪುತ್ತೂರಿಗೆ ಬೇಕಾಗಿರುವಂತಹದ್ದು ಅಭಿವೃದ್ಧಿ. ಪುತ್ತೂರಿಗೆ ಬೇಕಾಗಿರುವಂತಹದ್ದು ಎಲ್ಲರ ಜೊತೆಗೆ ಒಂದಾಗಿ ಹಿಂದುತ್ವದ ಅಡಿಪಾಯದಲ್ಲಿ ಪುತ್ತೂರಿನ ನವನಿರ್ಮಾಣ. ಪುತ್ತೂರಿಗೆ ಬೇಕಾಗಿರುವಂತಹದ್ದು, ಅತಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು, ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಎಲ್ಲ ಅಕ್ರಮ ಚಟುವಟಿಕೆಗಳನ್ನ ಫುಲ್ ಸ್ಟಾಪ್ ಹಾಕಿ ಪುತ್ತೂರನ್ನ ದೇಶದ ಒಂದು ಸುಂದರವಾದಂತಹ, ದೇಶಕ್ಕೊಂದು ಮಾದರಿಯಾದಂತಹ ತಾಲೂಕನ್ನಾಗಿ ಮಾಡುವಂತಹ ಒಂದು ಯುವ ನಾಯಕತ್ವ ಇವತ್ತು ನಮಗೆ ಬೇಕಾಗಿದೆ. ನಾನು ಅರುಣಣ್ಣನನ್ನ ನೋಡಿದ್ದು ಎಲ್ಲೋ ಗಣೇಶೋತ್ಸವದ ಸಂದರ್ಭದಲ್ಲಿ, ಸತ್ಯನಾರಾಯಣ ಪೂಜೆಯ ಸಂದರ್ಭದಲ್ಲಿ, ಅಥವಾ ಹಳ್ಳಿಗಳಲ್ಲಿ ಒಟ್ಟಾಗಿ ನಡೆಸ್ತಾ ಇದ್ದಂತಹ ಶನಿ ಪೂಜೆಗಳಲ್ಲಿ, 10-15 ಕಾರ್ಯಕ್ರಮಗಳಲ್ಲಿ ಮತ್ತೊಂದು 2 ಬಾರಿ ಪುತ್ತೂರಿನಲ್ಲಿ ಹೋಗಬೇಕಾಗಿದ್ರೆ ಸಿಕ್ಕಿದಂತಹ ಅರುಣಣ್ಣನ ವ್ಯಕ್ತಿತ್ವ ಏನು ಅಂಥೇಳಿ ದೂರದ ಕಾರ್ಕಳದಲ್ಲಿರುವಂತಹ ನನಗೆ ಗೊತ್ತಿದೆ ಅಂತಾದರೆ, ನಿತ್ಯವೂ ಸಂಪರ್ಕದಲ್ಲಿ ಇರುವಂತಹ ನೀವು ನಿಮ್ಮ ಅರುಣಣ್ಣನನ್ನ ಕೈ ಹಿಡಿದೇ ಹಿಡಿತೀರಿ ಅನ್ನುವಂತಹ ಭರವಸೆಯೂ ಕೂಡ ಎಲ್ಲರಿಗೂ ಇದೆ. ನೀವೇ ಆಲೋಚನೆ ಮಾಡಿ. ಎಲ್ಲರೂ ಹೇಳ್ತಾರೆ ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಅಂತ. ಆದರೆ ಕಳೆದ ಅವರ ಸಾರ್ವಜನಿಕ ಜೀವನ ಆರಂಭವಾದಂಗಿನಿಂದ 24x7 365 ಡೇಸ್ ಯಾವುದೇ ಹೊತ್ತಿನಲ್ಲಿ ನೀವು ಕಾಲ್ ಮಾಡಿ, ರೌಂಡ್ ದ ಕ್ಲಾಕ್ ನೀವು ಯಾವುದೇ ಹೊತ್ತಿನಲ್ಲಿ ಕಾಲ್ ಮಾಡಿ, ಅದು ರಾತ್ರಿ 12 ಇರಬಹುದು, ಬೆಳಗಿನ ಜಾವ 2-3 ಗಂಟೆ ಇರಬಹುದು, ಎಲ್ಲೋ ಒಂದು ಅನ್ಯಾಯ ಆಗ್ತಾ ಇದೆ, ಎಲ್ಲೋ ಒಂದು ಅಕ್ರಮ ಆಗ್ತಾ ಇದೆ ಅಂತಾದರೆ ನಿಮ್ಮ ಕಾಲನ್ನ ರಿಸೀವ್ ಮಾಡಿ ಫೋನ್ ಕಟ್ಟಾಗುವುದಕ್ಕಿಂತ ಮೊದಲು ನಿಮ್ಮೆಲ್ಲರ ಸಮಸ್ಯೆಗೊಂದು ಸೊಲ್ಯೂಷನ್ ಸಿಕ್ಕಿದೆ ಅಂತಾದರೆ ಆ ಸೊಲ್ಯೂಷನ್ ಬಂದದ್ದು ಮತ್ತು ಮುಂದೆಯೂ ಕೂಡ ಬರುವಂತಹದ್ದು ಕೇವಲ ಅರುಣ್ ಕುಮಾರ್ ಪುತ್ತಿಲ ಅವರ ಕಡೆಯಿಂದ ಮಾತ್ರ ಅನ್ನುವುದನ್ನ ನೀವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಳಿ. ನಾವೆಲ್ಲ ಹೇಳ್ತೇವೆ ಮೋದಿ ಮಾದರಿ ಬೇಕು, ಯೋಗಿ ಮಾದರಿ ಬೇಕು, UP ಮಾಡೆಲ್ ಬೇಕು, ಗುಜರಾತ್ ಮಾಡೆಲ್ ಬೇಕು, ಅಲ್ಲಿ ಹಾಗಿದೆ ಇಲ್ಲಿ ಹೀಗಿದೆ, ನಾವ್ಯಾವಾಗ ಬುಲ್ಡೋಸರ್ ನೋಡುವಂತಹದ್ದು ಅಂತ ಬಹಳ ಆಸೆ ಇದೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಹೇಳ್ತಾರೆ ಮೋದಿಯವರು ಇದನ್ನ ಮಾಡಿದ್ದಾರೆ, ಮೋದಿ ಮಾದರಿ ಆಡಳಿತ ನಾವು ಕೊಡ್ತೇವೆ, UP ಮಾದರಿ ಆಡಳಿತವನ್ನ ನಾವು ಕೊಡ್ತೇವೆ. ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತದೇ ಮೋದಿ ಮಾದರಿ ಯೋಗಿ ಮಾದರಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತದೇ ಮೋದಿ ಯೋಗಿ, ತಾಲೂಕು ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತದೇ ಮೋದಿ, ಕಾನ್ಸ್ಟಿಟ್ಯೂಯೆನ್ಸಿ ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತದೇ ಮಾದರಿಗಳು
ಲೋಕಸಭೆ ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತೆ ಅದೇ ಮಾದರಿಗಳು. ಆದರೆ ನಾನಂತೂ ಯೋಗಿ ಮಾದರಿ ಯಾವುದು, ಮೋದಿ ಮಾದರಿ ಯಾವುದು ಅಂಥೇಳಿ ನಮ್ಮೂರುಗಳಲ್ಲಿ ನಾನು ನೋಡಲಿಲ್ಲ. ನಮ್ಮ ಊರಿನಲ್ಲಿ ನಾವು ಯೋಗಿ ಮಾದರಿಯನ್ನು ನೋಡಬೇಕು ಅಂತಾದರೆ, ಮೋದಿ ಮಾದರಿಯನ್ನು ನೋಡಬೇಕು ಅಂತಾದರೆ ನಮಗೆ ಇರುವಂತಹ ಒಂದು ಅವಕಾಶ, ನಮ್ಮ ಜೊತೆಯಲ್ಲಿರುವಂತಹ ಒಬ್ಬ ಮೋದಿ, ನಮ್ಮ ಜೊತೆಯಲ್ಲಿರುವಂತಹ ಒಬ್ಬ ಯೋಗಿ ಅರುಣ್ ಕುಮಾರ್ ಪುತ್ತಿಲ ಅವರು. ನನಗಂತೂ ಭರವಸೆ ಇದೆ ಮುಂದಿನ 5 ವರ್ಷಗಳಲ್ಲಿ ಗುಜರಾತ್ ಮಾದರಿಯನ್ನ ನೋಡ್ಲಿಕ್ಕೆ ಗುಜರಾತಿಗೆ ಹೋಗಬೇಕು ಅಂತಿಲ್ಲ, UP ಮಾದರಿಯನ್ನ ನೋಡಬೇಕು ಅಂತಾದ್ರೆ UPಗೆ ಹೋಗಬೇಕಾಗಿಲ್ಲ, ಯೋಗಿಜಿ ಅವರನ್ನ ಮೀಟ್ ಆಗಬೇಕಂತಿಲ್ಲ. ನನಗೆ ಗುಜರಾತ್ ಮಾಡೆಲ್ ಬೇಕು, ನನಗೆ UP ಮಾಡೆಲ್ ಬೇಕು ಅಂತಂದ್ರೆ ಸೀದಾ ಬಿಸಿ ರೋಡಿಗೆ ಬಂದು ಪುತ್ತೂರು ಬಸ್ ಹತ್ತಿ ಬಿಟ್ರೆ ಯೋಗಿ ಮಾದರಿಯನ್ನು ಮೋದಿ ಮಾದರಿಯನ್ನು ಒಂದೇ ಕಡೆಯಲ್ಲಿ ನೋಡಬಲ್ಲೆ ಅನ್ನುವಂತಹ ವಿಶ್ವಾಸ ಅಂತೂ ನನಗಿದೆ. ಆ ವಿಶ್ವಾಸಕ್ಕೆ ಹೆಗಲನ್ನ ಕೊಡುವಂತಹ, ಕೈ ಜೋಡಿಸುವಂತಹ ಕೆಲಸ ಮಾತ್ರ ನಿಮ್ಮೆಲ್ಲ ಮಾತೆಯರಿಂದಾಗಿ ಆಗಬೇಕು. ಆಡಳಿತಗಳನ್ನು ನಾವು ನೋಡ್ತೇವೆ. ನಮಗೆ ಬೇಕಾಗಿರುವಂತಹದ್ದು ಒಬ್ಬ ದಕ್ಷ ರಾಜಕೀಯ ನಾಯಕ, ಒಂದು ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ, ನಾನೊಬ್ಬ ಹಿಂದೂ ಅಂತ ಹೇಳಿಕೊಂಡು ಎದೆ ತಟ್ಟಿ ಎದೆ ಮುಟ್ಟಿಕೊಂಡು ಬೀದಿಯಲ್ಲಿ ಸಾಗುವಂತಹ ಸ್ವಾತಂತ್ರ್ಯ, ಅದರ ಜೊತೆಯಲ್ಲಿಯೇ ಅಭಿವೃದ್ಧಿ. ಈ 4 ಇಟ್ಟುಕೊಂಡು ಇವೆಲ್ಲವನ್ನ ಸಾಕಾರಗೊಳಿಸಬೇಕು ಅಂತಾದರೆ ಅದು ಸಾಧ್ಯ ಆಗುವಂತಹದ್ದು ಕೇವಲ ಯುವ ನಾಯಕತ್ವ ಇದ್ದಾಗ ಮಾತ್ರ. ಕಾರ್ಯಕರ್ತರು ಜಾಗೃತರಾಗಿ ಇವೆಲ್ಲವೂ ಕೂಡ ನಮ್ಮ ಪುತ್ತೂರಿಗೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲರ ಧ್ವನಿಯಾಗಿ ಒಂದು ಪ್ರತಿಧ್ವನಿಯನ್ನ ನಿಲ್ಲಿಸಿದ್ದಾರೆ. ಆ ಕಾರ್ಯಕರ್ತನನ್ನ ಗೆಲ್ಲಿಸುವಂತಹ ಕೈಗಳು, ಗೆಲ್ಲಿಸುವಂತಹ ಬೆರಳುಗಳು ನಮ್ಮದಾಗ್ತದೆ ಅಂತಾದರೆ ಇವೆಲ್ಲವೂ ಕೂಡ ಸಾಕಾರ ಆಗ್ಲಿಕ್ಕೆ ಪುತ್ತೂರಿನಲ್ಲಿ ಸಾಧ್ಯ ಇದೆ. ಅಂತಹ ಸಾಕಾರತೆಯ ಮೊದಲ ಹೆಜ್ಜೆಯನ್ನ ಇಲ್ಲಿ ಸೇರಿರುವಂತಹ ಎಲ್ಲ ತಾಯಂದಿರು ಮಾಡ್ತೀರಿ ಅಂತಾದ್ರೆ ಪುತ್ತೂರಿನ ಮೂಲಕ ಜಾಗೃತ ಹಿಂದೂ ಸಮಾಜ ಅಂತ ಹೇಳಿದ್ರೆ ಏನು ಅನ್ನುವುದನ್ನ ದೇಶಕ್ಕೂ ಕೂಡ ನಮ್ಮಿಂದ ಸಾರ್ಲಿಕ್ಕೆ ಸಾಧ್ಯ ಇದೆ. ಬರ್ತಾ ಹೀಗೆ ಮಾತನಾಡ್ತಾ ಇರಬೇಕಾಗಿದ್ರೆ ನನಗೊಂದು ವಿಷಯ ಗೊತ್ತಾಯ್ತು. ರಾಮಾಯಣದ ಸಂದರ್ಭದಲ್ಲಿ ಲಂಕೆಗೆ ಹೋಗಬೇಕು, ಸೀತೆಯನ್ನ ಹುಡುಕಬೇಕು, ಎಲ್ಲವೂ ಸರಿ. ಆದರೆ ಆ ಸಮುದ್ರವನ್ನ ಲಂಘಿಸುವುದು ಯಾರು ಅನ್ನುವಂತಹ ಪ್ರಶ್ನೆ ಬಂತಂತೆ. ಹನುಮಂತನಿಗೆ ಆ ಸಾಮರ್ಥ್ಯ ಇತ್ತು. ಆದರೆ ಹನುಮಂತನಿಗೆ ಆ ಸಾಮರ್ಥ್ಯದ ಅರಿವು, ಆ ಸಾಮರ್ಥ್ಯದ ತಿಳಿವು ಇರಲಿಲ್ಲ. ಬರ್ತಾ ಮಾತನಾಡಬೇಕಾಗಿದ್ರೆ ಹೇಳಿದ್ರು, ನಮ್ಮ ಅರುಣಣ್ಣನು ಕೂಡ ಹಾಗೇ ಇದ್ರು. ನಮ್ಮ ಅರುಣಣ್ಣ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನುವಂತಹ ಆಲೋಚನೆಯಲ್ಲೇ ಇದ್ರು. ನಾನು ಕೂಡ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಅಂತ ಹೇಳಿಕೊಂಡು ತಿಳಿತಾ ಇದ್ದಂತಹ ಅರುಣಣ್ಣನನ್ನ ನೀವು ಸಾಮಾನ್ಯರಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದುಕೊಂಡು ಅಸಾಮಾನ್ಯ ಶಕ್ತಿಯನ್ನ ಹೊಂದಿದಂತಹ ಹನುಮಂತ ಅಂತ ಹೇಳಿ ನೆನಪಿಸಿದಂತಹ ಜಾಗೃತ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿದ್ದಾರೆ. ಆ ಕಾರ್ಯಕರ್ತರಿಗೆ ಹೆಗಲನ್ನ ಕೊಡುವಂತಹ ಕೆಲಸವನ್ನ, ಆ ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬುವಂತಹ ಕೆಲಸವನ್ನ ಪುತ್ತೂರಿನ ತಾಯಂದಿರು ಇವತ್ತು ಮಾಡಬೇಕಾಗಿದೆ. ಪುತ್ತೂರಿನ ತಾಯಂದಿರು ಬಹಳ ವಿಶೇಷವಾದಂತಹ ತಾಯಂದಿರು. ಯಾವುದೇ ಕಾರ್ಯಕ್ರಮಕ್ಕೆ ಸಾಯಂಕಾಲ 4 ಗಂಟೆಯ ಹೊತ್ತಿಗೆ ತಾಯಂದಿರು ಬಂದು ಸೇರಬೇಕು ಅಂತ ಹೇಳಿದ್ರೆ ಅದು ಸೇರಿಸುವಂತಹದ್ದು ಬಹಳ 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 ಕಷ್ಟದ ಕೆಲಸ. ಆದರೆ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಒಬ್ಬ ಕಾರ್ಯಕರ್ತನಿಗಾಗಿ, ಒಬ್ಬ ಕಾರ್ಯಕರ್ತರ ಅಭ್ಯರ್ಥಿಗಾಗಿ ನೀವೆಲ್ಲರೂ ಸೇರಿದ್ದೀರಿ ಅಂತಾದರೆ ಜಾಗೃತವಾದಂತಹ ಶಕ್ತಿಯನ್ನ ಮೇ 10ರವರೆಗೆ ಜಾಗೃತವಾಗಿಯೇ ಇರಿಸಿ, ಅದನ್ನ ವಿಜಯೋತ್ಸವ ಆದ ನಂತರ ಆ ಎಲ್ಲ ಖುಷಿಯನ್ನ ಮತ್ತೆ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಬಿಟ್ಟು ಮನೆಗೆ ಹೋಗಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತೇನೆ. ಮಹಿಳೆಯನ್ನ ಜಗತ್ತಿನ ಜನ ಭೋಗದ ವಸ್ತು ಅಂತ ಕರೀತಾರೆ. ನಮ್ಮ ದೇಶದ ಜನ ದಶಭುಜ ಧಾರಿಣಿ ಅಂತ ಕರೀತಾರೆ. ಅವಳಿಗೆ 1-2 ಕೈ ಸಾಕಾಗೋದಿಲ್ಲ, ಆಕೆಗೆ 10 ಹಲವು ಕೈಗಳು ಬೇಕು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಸ್ತ್ರೀ ಜಾಗೃತಳಾದ್ರೆ ಒಂದು ಸಮಾಜ ಜಾಗೃತಳಾಗ್ತದೆ. ನಮ್ಮ ಹತ್ರ ಯಾರಾದರೂ ಪ್ರಶ್ನೆ ಕೇಳಬಹುದು, ಯಾಕೆ ನಿಮಗೆ ಅರುಣಣ್ಣನೇ ಬೇಕು, ಯಾಕೆ ನಿಮ್ಮಲ್ಲಿ ಬೇರೆ ಆಯ್ಕೆಗಳಿಲ್ಲ ಅಂತ ಕೇಳಬೇಕಾಗಿದ್ರೆ ನಮ್ಮ ಮನೆಯ ತಾಯಿ ಅತ್ಯಂತ ಹೆಮ್ಮೆಯಿಂದ ಈ ಮಾತುಗಳನ್ನ ಹೇಳಬೇಕು. ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳಿದ್ರೆ ಅದು ಎಲ್ಲೋ ಯಾರದ್ದೋ ಒಂದು ಮನೆಯಲ್ಲಿ ಬೆಳೆದಂತಹ ಮಗ ಅಲ್ಲ,
ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳಿದ್ರೆ 24x7 ಕಾರ್ಯಕರ್ತರಿಗೆ ಅವೈಲೇಬಲ್ ಆಗಿರುವಂತಹ ಒಬ್ಬ ಮನೆಯ ಮಗ, ಅದು ನನ್ನ ಮಗ ಅರುಣ ಅನ್ನುವಂತಹ ಮಾತು ಮನೆಯ ತಾಯಂದಿರಿಂದ ಹೊರಡಬೇಕು. ಎಲ್ಲ ಹೆಣ್ಣು ಮಕ್ಕಳು ಕೂಡ ದಾರಿಯಲ್ಲಿ ನಾನು ನಡೆದುಕೊಂಡು ಹೋಗಬೇಕಾಗಿದ್ರೆ ಅತ್ಯಂತ ಸ್ವಾತಂತ್ರ್ಯದಿಂದ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾನು ಪುತ್ತೂರಿನ ಪ್ರತಿ ಬೀದಿಯಲ್ಲಿಯೂ ಕೂಡ ತಲೆ ಎತ್ತಿ ಹೋಗುವಂತಹ ಒಂದು ಸಾಮರ್ಥ್ಯವನ್ನ, ಸ್ವಾತಂತ್ರ್ಯವನ್ನ ಕೊಟ್ಟಂತಹ ನನ್ನ ಮನೆಯ ಅಣ್ಣ, ನನ್ನ ಮನೆಯ ತಮ್ಮ ಅರುಣ ಅನ್ನುವಂತಹ ಭಾವನೆ ಯಾವಾಗ ನಮ್ಮ ಮನೆಯ ಮಕ್ಕಳಲ್ಲಿ, ನಮ್ಮ ಮನೆಯ ಹೆಣ್ಣು ಮಕ್ಕಳಲ್ಲಿ ಬರುತ್ತೆ, ಆಗ ಪುತ್ತೂರು ಜಾಗೃತಗೊಂಡಿದೆ ಅಂತ ಹೇಳಿಯೇ ಅರ್ಥ. ದಯವಿಟ್ಟು ನಾನು ನನ್ನ ಮನೆ ಇವೆಲ್ಲ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಮೇ 10ರವರೆಗೆ ನನ್ನ ಮಗ ಅರುಣ, ನನ್ನ ಅಣ್ಣ ಅರುಣಣ್ಣ, ನನ್ನ ತಮ್ಮ ಅರುಣ ಅನ್ನುವಂತಹ ಭಾವನೆಯನ್ನ ನೀವೆಲ್ಲರೂ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮ ಸಮಾಜಕ್ಕೂ ನೀವು ಅದೇ ಮಾತನ್ನ ಹೇಳುತ್ತೀರಿ ಅಂತಾದರೆ ಅರುಣ ಧ್ವಜ ಹಾರಾಡುವಂಥದ್ದಂತೂ 100% ಸಾಧ್ಯ. ಒಂದು ವೇಳೆ ನಮ್ಮೆಲ್ಲರ ಕನಸು ನನಸಾದಾಗ, ರಿಸಲ್ಟ್ ಅನೌನ್ಸ್ ಆದ ದಿವಸ ಒಂದು ವೇಳೆ ಹಾರಾಡಿಯೇ ಹಾರಾಡುತ್ತದೆ, ಆ ಹಾರಾಡುವಂತಹ ಬ್ಯಾಟ್ ಅನ್ನ, ಹಾರಾಡುವಂತಹ ಅರುಣ ಧ್ವಜವನ್ನ ನಾವು ಪುತ್ತೂರಿನಲ್ಲಿ ನೋಡ್ತೇವೆ ಅಂತಾದರೆ ಅದು ಕೇವಲ ಬ್ಯಾಟ್ ಚಿಹ್ನೆಯ ಧ್ವಜ ಅಲ್ಲ, ಅದು ಕೇವಲ ಅರುಣ್ ಕುಮಾರ್ ಪುತ್ತಿಲ ಅವರ ವಿಜಯೋತ್ಸವದ ಧ್ವಜ ಅಲ್ಲ. ನೆನಪಿಟ್ಟುಕೊಳ್ಳಿ, ವಿಜಯೋತ್ಸವದ ದಿವಸ ನೀವು ಹಾರಾಡಿಸುವಂತಹ ಒಂದೊಂದು ಧ್ವಜವೂ ಕೂಡ ಅದು ಹಿಂದುತ್ವದ ಜಯಭೇರಿಯನ್ನ ಸಮಾಜಕ್ಕೆ ಕೊಡುವಂತಹ ಒಂದು ಆಲೋಚನೆ ಆಗ್ತದೆ. ಅಂತಹ ಜಯಭೇರಿಯನ್ನ ಬಾರಿಸಲಿಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ಸೀತೆಯರಾಗಬೇಕು, ಪ್ರತಿಯೊಬ್ಬರೂ ಕೂಡ ಲಕ್ಷ್ಮಿಯರಾಗಬೇಕು. ಸಮಯ ಬಂತು ಅಂತಾದರೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಕಾಳಿಯಾಗಿ ಹಿಂದುತ್ವದ ರಣಭೇರಿಯನ್ನ, ಹಿಂದುತ್ವದ ಜಯಭೇರಿಯನ್ನ ಪುತ್ತೂರಿನ ಬೀದಿ ಬೀದಿಗಳಲ್ಲಿ ಹತ್ತೂರು ನೋಡುವಂತೆ ಸಾರುವಂತಹ ಸೀತಾ ಪರಿವಾರ ನಮ್ಮದಾಗಬೇಕು ಅನ್ನುವಂತಹ ಆಲೋಚನೆಯಿಂದ ಇಂತಹ ಒಂದು ಅದ್ಭುತವಾದಂತಹ ಸಮಾವೇಶ ನಮ್ಮದಾಗಿದೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಪರಿವರ್ತನೆಯಾದಂತಹ ಮನಸ್ಸನ್ನ ಮತ್ತೆ ಪರಿವರ್ತಿಸುವಂತಹ ಕೆಲಸಗಳಾದರೆ, ಯಾಕೆ ನಿಮಗೆ ಇನ್ನೂ ಪುತ್ತಿಲರೇ ಬೇಕು ಅನ್ನುವಂತಹ ಆಲೋಚನೆಗಳು ನಮ್ಮ ಮುಂದೆ ಬರ್ತದೆ ಅಂತಾದರೆ ನೀವೆಲ್ಲರೂ ಕೂಡ ಅವರಿಗೆ ಇನ್ನೊಂದು ಉತ್ತರವನ್ನ ಕೊಡಿ. ಯಾಕೆ ಪುತ್ತಿಲರು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರನ್ನ ಗೌರವಿಸುವಂತಹ ತಾಯಿ ನಾನು. ಅದೇ ಸ್ವಾಮಿ ವಿವೇಕಾನಂದರು ಕೇವಲ ತಾಯಂದಿರಿಗಲ್ಲ, ಭಾರತದ ಪ್ರತಿಯೊಬ್ಬ ಯುವಕನಿಗೂ ಕೂಡ ಎಂತಹ ಸಂದೇಶವನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಭಾರತೀಯರೇ ಎದ್ದು ನಿಲ್ಲಿ, ಮಾನಸಿಕ ಕ್ಲೈಮ್ಯತನವನ್ನ ಬಿಟ್ಟು ಹಾಕಿ, ನಾನೊಬ್ಬ ಅಸಹಾಯಕ, ನಾನೊಬ್ಬ ಅಸಮರ್ಥ ಅನ್ನುವಂತಹ ಎಲ್ಲ ಆಲೋಚನೆಗಳನ್ನ ಬದಿಗಿಟ್ಟು ನೀವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾದದ್ದೇನು ಅಂತ ಹೇಳಿದ್ರೆ, ಭಾರತೀಯನಾಗಿರುವಂತಹ ನಾವುಗಳು ಕುರಿಯ ಮರಿಗಳಲ್ಲ. ಹೆದರಿಸಿದಾಗ ಹೆದರಿಸುವಂತಹ, ಹೆದರಿಸುವಾಗ ಓಡಿ ಹೋಗುವಂತಹ ಕುರಿ ಮಂದೆಯ ಜನ ನಾವಲ್ಲ. ನಾವೇನಿದ್ದರೂ ಕೂಡ ಸಿಂಹ ಸಾಹಸಿಕತೆಯ ಇತಿಹಾಸವನ್ನ ಹೊಂದಿದಂತಹ ಸಿಂಹ ಸದೃಶ ಪುರುಷವಂತರು ನಾವು ಅನ್ನುವಂತಹ ಉತ್ತರವನ್ನ ನಾವು ಕೊಡಬೇಕಾಗಿದೆ. ಪುತ್ತಿಲರೇ ಯಾಕೆ ಅಂತ ಕೇಳಬೇಕಾಗಿದ್ರೆ, ಸಮಾಜವನ್ನ ತೋರಿಸಿ. ಪುತ್ತೂರು ಹಿಂದುತ್ವದ ಭದ್ರಕೋಟೆ. ದಕ್ಷಿಣ ಭಾರತದಲ್ಲಿಯೇ ಹಿಂದುತ್ವ ಅಂದಾಗ ಎಲ್ಲರೂ ಕೂಡ ನೋಡುವಂತಹದ್ದು ನಮ್ಮ ದಕ್ಷಿಣ ಕನ್ನಡದ ಪುತ್ತೂರನ್ನ. 10-12 ವರ್ಷಗಳಿಂದ ಸಮಾಜದಲ್ಲಿ ಅನೇಕ ರೀತಿಯ ಕೆಟ್ಟ ಚಟುವಟಿಕೆಗಳು ನಡೀತಾ ಇದೆ. ನಮ್ಮತನವನ್ನ ಕಸಿಯುವಂತಹ, ನಮ್ಮತನ ಅನ್ನುವಂತಹದ್ದೇನಿದೆ ಅದೆಲ್ಲವನ್ನ ಛಿದ್ರ ಮಾಡುವಂತಹ ಎಲ್ಲ ಶಕ್ತಿಗಳು ನಮ್ಮ ಎದುರುಗಡೆ ನಿಂತಾಗ, ಯಾವುದೋ ಒಬ್ಬ ಮನೆಯ ತಂದೆ ಅಸಹಾಯಕನಾಗಿ ರಾತ್ರಿ 12 ಗಂಟೆ ಕಾಲ್ ಮಾಡಬೇಕಾಗಿದ್ರೆ ಆ ಅಸಹಾಯಕ ತಂದೆಗೆ ಕೈಯನ್ನ ಕೊಟ್ಟು ಸ್ಥೈರ್ಯವನ್ನ ತುಂಬಿದ್ದು ಇದೆ ಅರುಣಣ್ಣ. ಯಾವುದೋ ಒಂದು ಮನೆಯ ತಾಯಿ ಬೆಳಗಿನ ಜಾವ 3 ಗಂಟೆಗೆ ಕಾಲ್ ಮಾಡಿ ಮನೆಯಲ್ಲೊಂದು ಸಮಸ್ಯೆ ಆಗಿದೆ ಅಂತ ಹೇಳಬೇಕಾಗಿದ್ರೆ, ತನ್ನ ಮನೆ, ತನ್ನ ಪರಿವಾರ, ತನ್ನ ಹೆಂಡತಿ ಮಕ್ಕಳು ಇದ್ಯಾವ ಆಲೋಚನೆಯನ್ನ ಕೂಡ ಮಾಡದೆ, ಸಮಾಜ ನನಗೆಲ್ಲವನ್ನ ಕೊಟ್ಟಿದೆ, ನಾನು ಸಮಾಜಕ್ಕಾಗಿ ಏನನ್ನಾದ್ರೂ ಕೊಡಬೇಕು ಅಂತ ಹೇಳಿ
ಆ ತಾಯಿಯ ಕೈಗೆ ಕೈಯನ್ನ ನೀಡಿ ಆಕೆಯನ್ನ ಎತ್ತಿದಂತಹ, ಬಿದ್ದಾಗ ಎಲ್ಲ ಅಕ್ಕ ತಂಗಿಯಂದಿರನ್ನ ಎತ್ತಿ ಸರಿದಾರಿಯನ್ನ ತೋರಿ ಹಿಂದುತ್ವದ ಪಾಠವನ್ನ ಮಾಡಿದಂತಹ ಒಬ್ಬ ಅಣ್ಣ ಅರುಣಣ್ಣ. ಅದಕ್ಕಾಗಿ ನಮಗೆ ಪುತ್ತಿಲರೇಬೇಕು. ಅದೆಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರಿನಲ್ಲಿ ಕೈ ತೊಳೆದು ಗಂಡ ದುಡಿದಂತಹ ಎಲ್ಲ ಹಣವನ್ನ ಒಂದಂಕಿ ಲಾಟರಿ ಅಡ್ಡೆಗೆ ಹೋಗಿ ಹಾಕಬೇಕಾಗಿದ್ರೆ ಯಾರ ಮಾತನ್ನು ಕೂಡ ಕೇಳದೆ ಒಬ್ಬ ಹೆಣ್ಣು ಮಗಳು ಕಣ್ಣೀರಿಟ್ರೆ ಅದು ಪುತ್ತೂರಿನಲ್ಲಿ ವಿನಾಶಕ್ಕೆ ಕಾರಣವಾಗಬಹುದು. ಯಾವ ಹೆಣ್ಣು ಮಗಳು ಕೂಡ ಪುತ್ತೂರಿನಲ್ಲಿ ಲಾಟರಿಯ ಕಾರಣದಿಂದಲಾಗಿ ಕಣ್ಣೀರನ್ನ ಇಡಬಾರದು ಅನ್ನುವಂತಹ ಆಲೋಚನೆಯನ್ನ ಮಾಡಿ ಆ ಲಾಟರಿ ಅಡ್ಡೆಯನ್ನೇ ನಾಶ ಮಾಡಿದಂತಹ ಅಣ್ಣ ಅರುಣಣ್ಣ. ಆಲೋಚನೆ ಮಾಡಿ, ಅಂತಹ ಲಾಟರಿ ಅಡ್ಡೆಗಳು ಮತ್ತೆ 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 ಪುತ್ತೂರಿನಲ್ಲಿ ಅಣಬೆಯ ರೀತಿಯಲ್ಲಿ ಹುಟ್ಟಿಕೊಳ್ಳಬಾರದು ಅಂತಾದರೆ ಬೇಕಾಗಿರುವಂತಹದ್ದು ಅರುಣ್ ಕುಮಾರ್ ಪುತ್ತಿಲ. ಒಬ್ಬ ಮನೆಯ ಹೆಣ್ಣು ಮಗಳು ದಾರಿ ತಪ್ಪಿದಾಗ, ಪ್ರೀತಿಯ ಹೆಸರಿನಲ್ಲಿ ಮೋಸವಾದಾಗ, ಪ್ರೀತಿಯ ಹೆಸರಿನಲ್ಲಿ ಮೋಸದಾಟವನ್ನ ಮಾಡಿಕೊಂಡು ನಮ್ಮ ಮನೆಯ ಲಕ್ಷ್ಮಿಯನ್ನ ಇನ್ಯಾರೋ ಒಬ್ಬರು ಕರ್ಕೊಂಡು ಹೋದಾಗ, ಅಪ್ಪ ಅಮ್ಮ ಕೈ ಚೆಲ್ಲಿ ಕೂತಾಗ, ಮನೆಯ ಹಿರಿಯಣ್ಣ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿಕೊಂಡು ನಿಸ್ಸಹಾಯಕನಾಗಿ ಅತ್ತುಕೊಂಡು ಕೂತಾಗ, ಆ ಅಳುವನ್ನ ಒರೆಸಿದಂತಹ ಕೈ, ಆ ಅಪ್ಪ ಅಮ್ಮನಿಗೆ ಸಾಂತ್ವನವನ್ನ ಹೇಳಿದಂತಹ ಕೈ, ಎಲ್ಲೋ ಓಡಿ ಹೋದಂತಹ ಹೆಣ್ಣು ಮಗಳನ್ನ ಸರಿದಾರಿಗೆ ತರುವಂತಹ ಮನೆಯ ಹಿರಿಯಣ್ಣನಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ ನಮ್ಮ ಅರುಣ್ ಕುಮಾರ್ ಪುತ್ತಿಲ ಅಂತ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಹೇಳ್ಕೊಳ್ಬಹುದು. ಸಮಾಜದಲ್ಲಿರುವಂತಹ ಭ್ರಷ್ಟಾಚಾರ ಕೊನೆಯಾಗಬೇಕು. ಸಮಾಜದಲ್ಲಿ ಇರುವಂತಹ ಅನೈತಿಕತೆ, ನೀತಿ ಇಲ್ಲದೆ ಇರುವಂತಹ ರಾಜಕಾರಣ ಕೊನೆಯಾಗಬೇಕು. ಬಾಯಿಯಲ್ಲಿ ಮಾತ್ರ ಯೋಗಿ ಮಾದರಿ ಅಲ್ಲ, ಥಿಯೋರಿಟಿಕಲಿ ಮಾತ್ರ ಯೋಗಿ ಮಾದರಿ ಅಲ್ಲ, ಪುತ್ತೂರಿನ ಜನರಿಗೆ ಪ್ರಾಕ್ಟಿಕಲಿ ಯೋಗಿ ಮಾದರಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತೋರಿಸಿಕೊಡುವಂತಹ ಒಬ್ಬನೇ ಒಬ್ಬ ಸಮರ್ಥ ಅಭ್ಯರ್ಥಿ ಅಂತಿದ್ರೆ ಅದು ನಿಮ್ಮ ಮುಂದೆ ಕೂತುಕೊಂಡು ಬ್ಯಾಟ್ ಬೀಸಲಿಕ್ಕೆ ಸಿದ್ಧ ಆಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು. ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ತಾನೆ. ಎಷ್ಟೋ ಮನೆಯ ಹೆಣ್ಣು ಮಕ್ಕಳು ಅನ್ಯಾಯ ಆಗಿದೆ, ಸಾವಾಗಿದೆ, ಆ ಎಲ್ಲ ಸಾವುಗಳು ಕೊನೆಯನ್ನ ಮಾತ್ರ ಕಾಣಲೇ ಇಲ್ಲ. ಸಾವಾಯಿತು, ಕೇಸ್ ಫೈಲ್ ಆಯಿತು, ಕೇಸ್ ಫೈಲ್ ಆದ ನಂತರ ಒಂದಷ್ಟು ದಿವಸ ಜೈಲಾಯಿತು, ಆ ನಂತರ ಸತ್ತು ಹೋದವಳು ಸತ್ತು ಹೋದ್ಲು, ಜೈಲಿನಲ್ಲಿದ್ದವರು ಹೊರಗಡೆ ಆರಾಮವಾಗಿ ತಿರುಗಾಡುತ್ತಾ ಇದ್ದಾರೆ. ಅಂತಹ ಅಕ್ಷತಾಳಂತಹ ಅನೇಕ ಜನ ಮತ್ತೆ ಪುತ್ತೂರಿನ ಮನೆಗಳಲ್ಲಿ ಅಕ್ಷತಾ ಹುಟ್ಟಬಾರದು ಅಂತಾದರೆ, ಅಕ್ಷತಳ ಸಾವಿನಂತಹ ಸಾವನ್ನ ಪುತ್ತೂರಿನ ಮನೆಗಳು ಕಾಣಬಾರದು ಅಂತಾದರೆ ನಮ್ಮ ಎದುರುಗಡೆ ಇರುವಂತಹ ಒಂದೇ ಒಂದು ಆಯ್ಕೆ, ಅದು ಅರುಣ್ ಕುಮಾರ್ ಪುತ್ತಿಲ. ಪ್ರವೀಣ್ ನೆಟ್ಟಾರು ಅವರ ಅಮಾನವೀಯ, ಅತ್ಯಂತ ಕೆಟ್ಟದಾದಂತಹ ಕೊಲೆಗಳಾದಾಗ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಪ್ರವೀಣನ ಮನೆಯವರ ಜೊತೆಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ಒಬ್ಬ ಸಮರ್ಥ ಕಾರ್ಯಕರ್ತನ ಅಂತಿಮ ಸಂಸ್ಕಾರ ಯಾವ ರೀತಿಯಲ್ಲಿ ಆಗಬೇಕಾಗಿತ್ತೋ ಅದಕ್ಕೆ ಆ ರೀತಿಯೇ ಮಾಡಿ ಆತನ ಸಾವಿಗೂ ಕೂಡ ಎಲ್ಲೋ ಒಂದು ಕಡೆ ಧರ್ಮವನ್ನ, ನ್ಯಾಯವನ್ನ ಒದಗಿಸಿದಂತಹ ಹಲವಾರು ಕಾರ್ಯಕರ್ತರಲ್ಲಿ ಮುಂಚೂಣಿಯಲ್ಲಿರುವಂತಹದ್ದು ಅಂತ ಹೇಳಿದರೆ ಅದು ನಮ್ಮ ಅರುಣ್ ಕುಮಾರ್ ಪುತ್ತಿಲ ಅವರು. ಸಹಾಯ ಮಾಡಬೇಕಾಗಿದ್ರೆ ಜಾತಿ ನೋಡಲಿಲ್ಲ, ಸಹಾಯ ಆಗಬೇಕಾಗಿದ್ರೆ ಮತ ನೋಡಲಿಲ್ಲ, ಸಹಾಯ ಆಗಬೇಕಾಗಿದ್ರೆ ಪಂಥ ನೋಡಲಿಲ್ಲ. ಯಾರೇ ನಮಗೆ ಬ್ಲಡ್ ಬೇಕು ಅರುಣಣ್ಣ ಅಂತ ಕಾಲ್ ಮಾಡಿದರೆ ನೀನು ಹಿಂದುವೋ, ನೀನು ಮುಸಲ್ಮಾನನೋ, ನೀನು ಬಂಟನೋ, ನೀನು ಗೌಡನೋ, ನೀನು ಒಕ್ಕಲಿಗನೋ, ನೀನು ಬಿಲ್ಲವನೋ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಿಲ್ಲ. ನೀನೊಬ್ಬ ಮನುಷ್ಯ, ಆಸ್ಪತ್ರೆಯಲ್ಲಿ ತೊಂದರೆಯಾದಾಗ 24/7 ಬ್ಲಡ್ ಬೇಕು ಅಂತ ಹೇಳಿ ಯಾರಾದರೂ ಒಬ್ಬ ಕರೆ ಮಾಡಿದಾಗ ಇದ್ಯಾವುದನ್ನ ಕೂಡ ನೋಡದೆ ಮಾನವೀಯತೆಯ ನೆಲೆಯಲ್ಲಿ ಒಬ್ಬ ಹಿಂದುತ್ವವಾದಿ ಕೆಲಸ ಮಾಡಿದ್ದಾರೆ ಅಂತಾದರೆ ಆ ಕೆಲಸವನ್ನ ಮಾಡಿದಂತಹ ಒಬ್ಬನೇ ಒಬ್ಬ ವ್ಯಕ್ತಿ, ಅದು ನಿಮ್ಮ ಮನೆಯ ಮಗ ಅರುಣ್ ಕುಮಾರ್ ಪುತ್ತಿಲ. ಇಂತಹ ಒಬ್ಬ ವ್ಯಕ್ತಿಯನ್ನ ನಾವು ವಿಧಾನಸಭೆಗೆ, ವಿಧಾನಸೌಧಕ್ಕೆ ಕಳಿಸಲಿಲ್ಲ ಅಂತಾದರೆ ತಾಯಿ ಭಾರತಿಯೂ ಕೂಡ ನಮ್ಮನ್ನು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯ ಹಿಂದುತ್ವವನ್ನೇ ಉಸಿರಾಗಿಸಿಕೊಂಡು, ಹಿಂದುತ್ವಕ್ಕಾಗಿಯೇ ಹೋರಾಟವನ್ನ ಮಾಡಿಕೊಂಡು, ಪ್ರತಿನಿತ್ಯ ಪ್ರತಿ
ಪ್ರತಿಯೊಂದು ಹೊತ್ತಿನಲ್ಲಿಯೂ ಕೂಡ ಉಸಿರುಸಿರಿನಲ್ಲಿಯೂ ಸಮಾಜ ಸೇವೆ ಅಂತ ಹೇಳಿಕೊಂಡೇ ಇದ್ದಂತಹ ಒಬ್ಬ ವ್ಯಕ್ತಿಯನ್ನ, ಅಂತಹ ಸ್ವಾಭಿಮಾನದ ಕೆಚ್ಚನ್ನ ನಾವು ಸಹಕರಿಸಿಕೊಂಡು ಆತನನ್ನ ವಿಧಾನಸೌಧಕ್ಕೆ ಕಳಿಸ್ತಿಲ್ಲ ಅಂತಾದ್ರೆ ನಮ್ಮಂತಹ ಹೇಡಿಗಳು ಮತ್ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮತ್ತೆ ನಮಗೆಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದರ ಮಾತುಗಳ ನೆನಪಾಗ್ಲಿ. ಯಾರು ಏನೇ ಹೇಳಿದರೂ ಕೂಡ ನಮಗೆ ಬೇಕಾದದ್ದೊಂದೇ, ನಾವು ಕುರಿಯ ಮರಿಗಳಲ್ಲ. ಸಮಾಜ ಏನೇ ಹೇಳಿದರೂ ಕೂಡ ಹಿಂದೆ ತಿರುಗಿ ಓಡುವಂತಹ ಕುರಿಯ ಮಂದೆ ಹೇಡಿಗಳು ನಾವಲ್ಲ, ಮೂರ್ಖರು ನಾವಲ್ಲ. ನಾವೆಲ್ಲರೂ ಕೂಡ ಸಿಂಹ ಸದೃಶ ಪುರುಷವಂತರು, ನಾವೆಲ್ಲರೂ ಕೂಡ ಶಕ್ತಿ ಸ್ವರೂಪಿಣಿ ಮಹಿಳೆಯರು ಅನ್ನುವಂತಹ ಆಲೋಚನೆಯನ್ನ ಇಟ್ಟುಕೊಂಡೇ ನೀವು ಮೇ 10ಕ್ಕೆ ನಿಮ್ಮ ಮತದಾನದ ಸೆಂಟರ್ಗಳಿಗೆ ಹೋಗಿ ಅಲ್ಲೊಂದು ಬ್ಯಾಟ್ ಕಾಣಿಸ್ತದೆ. ಆ ಬ್ಯಾಟಿಗೆ ನೀವು ಕೊಡುವಂತಹ ಒಂದೊಂದು ಮತದಲ್ಲಿಯೂ ಕೂಡ ಅರುಣ್ ಕುಮಾರ್ ಪುತ್ತಿಲ ಅವರು ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸ್ತಾರೆ ಅಂತಾದ್ರೆ ಪ್ರಚಂಡ ಬಹುಮತದ ಜೊತೆಯಲ್ಲಿಯೇ ರಾಜ್ಯ ಮಾತ್ರ ಅಲ್ಲ, ದೇಶಕ್ಕೂ ಕೂಡ ಹಿಂದುತ್ವದ ಶಕ್ತಿ ಮತ್ತು ಹಿಂದುವಿನ ಶಕ್ತಿ ಮತ್ತು ಸಂಘಟನೆಯ ಶಕ್ತಿಯನ್ನ ನೀವು ದೇಶಕ್ಕೆ ತಿಳಿಸಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತೀರಿ ಅಂತಾದ್ರೆ ನೀವು ಮಾಡಬೇಕಾದದ್ದು ಒಂದೇ ಒಂದು ಕೆಲಸ, ನಿಮ್ಮ ಒಂದು ಬೆರಳಿನ ರಕ್ಷಣೆ. ನಿಮ್ಮ ಒಂದು ಬೆರಳನ್ನ ನೀವು ಎಲ್ಲಿ ಹೋಗಿ ಒತ್ತಬೇಕು ಅನ್ನುವಂತಹ ಆಲೋಚನೆಯನ್ನ ನೀವು ಮಾಡುತ್ತೀರಿ ಅಂತಾದ್ರೆ ಪುತ್ತೂರಿನ ಮೂಲಕ ಪುತ್ತೂರನ್ನ ಜಗದ ಜನರು ಕೂಡ ಒಂದು ಸಲ ನೋಡುವ ರೀತಿಯಲ್ಲಿ ಮಾಡಬೇಕಾಗಿದೆ. ಪುತ್ತೂರು ಈಗಾಗಲೇ ಜಗತ್ತಿನ ಜನ ನೋಡುವಂತಹ ಕೆಲಸವನ್ನ ಮಾಡಿದೆ. ಆ ಎಲ್ಲ ಜನರು ಪುತ್ತೂರಿನ ಜನರಿಗೆ ಶಹಬಾಸ್ಗಿರಿಯನ್ನು ಕೊಡಬೇಕು ಅಂತಾದರೆ ನಾವೆಲ್ಲ ಮಾಡಬೇಕಾದದ್ದು ಬೌಂಡ್ರಿಗಳ ಮೇಲೆ ಬೌಂಡ್ರಿ, ಸಿಕ್ಸರ್ಗಳ ಮೇಲೆ ಸಿಕ್ಸರ್. ಆ ಕೆಲಸವನ್ನು ನೀವೆಲ್ಲರೂ ಮಾಡ್ತೀರಿ ಅನ್ನುವಂತಹ ಭರವಸೆ ನಮಗೆಲ್ಲರಿಗೂ ಕೂಡ ಇದೆ. ಇನ್ನೂ ಹೆಚ್ಚಾಗಿ ಯಾರಾದರೂ ಕೇಳಿದರೆ ಹೇಳಿ, ಎಲ್ಲ ಅಭ್ಯರ್ಥಿಗಳು ಯಾವುದೋ ಒಂದು ಕಾರಣಕ್ಕಾಗಿ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ ಅಂತಾದರೆ ಅಷ್ಟು ಕಾನ್ಸ್ಟಿಟ್ಯೂವೆನ್ಸಿಯಲ್ಲಿ ಒಬ್ಬ ವ್ಯಕ್ತಿ ತನಗಾಗಿ ನಿಲ್ಲದೆ ತನ್ನವರಿಗಾಗಿ ನಿಂತು ಇತಿಹಾಸ ಸೃಷ್ಟಿಸಿದಂತಹ ಒಂದೇ ಒಂದು ಕಾನ್ಸ್ಟಿಟ್ಯೂವೆನ್ಸಿ ಇದೆ ಅಂತಾದರೆ ಅದು ಪುತ್ತೂರು ಮಾತ್ರ. ತನ್ನವರನ್ನ ನಂಬಿ ತನ್ನವರಿಗಾಗಿ ತನ್ನವರ ಧ್ವನಿಯನ್ನ ವಿಧಾನಸೌಧದಲ್ಲಿ ಮೊಳಗಿಸಬೇಕು ಅನ್ನುವಂತಹ ಆಸೆಯನ್ನ ಕನಸನ್ನ ಹೊತ್ತುಕೊಂಡು ನಿಂತಿರುವಂತಹ ಪುತ್ತಿಲರಿಗೆ ಪುತ್ತೂರು ಬೆಂಬಲವಾಗಿ ನಿಲ್ತದೆ. ಅದರಲ್ಲಿಯೂ ಕೂಡ ಜಾಗೃತ ಮಹಿಳಾ ಶಕ್ತಿ ಬೆಂಬಲವಾಗಿ ನಿಲ್ತದೆ ಅನ್ನುವಂತಹ ಭರವಸೆಯನ್ನ ನೀವೆಲ್ಲರೂ ಕೂಡ ಕೊಡ್ತೀರಿ ಅನ್ನುವಂತಹ ನಂಬಿಕೆ ಇದೆ. ಮೊನ್ನೆ ತಾನೇ ಮಹಾಲಿಂಗೇಶ್ವರನ ಜಾತ್ರೆ ಮುಗಿಯಿತು. ಪುತ್ತೂರಿನ ಬಯಕೆ ಸುಮಾರು 10 ವರ್ಷಗಳಿಂದ ಮೋದಿ ಮಾದರಿಯಾಗಿತ್ತು. 10 ವರ್ಷಗಳಿಂದ ಮೋದಿ ಮಾದರಿಯಾಗಿತ್ತು, ಯೋಗಿ ಮಾದರಿಯಾಗಿತ್ತು. ನಾವೆಲ್ಲ ಹಂಬಲಿಸ್ತಾ ಇದ್ವಾಯಿತು. ಇವತ್ತು ನಿಮ್ಮ ಮುಂದೆ ಶ್ರೀ ಮಹಾಲಿಂಗೇಶ್ವರ ಯೋಗಿಯನ್ನ ತಂದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮೋದಿಯನ್ನ ತಂದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪುತ್ತೂರಿಗೊಬ್ಬ ಮೋದಿ ಬೇಕು ಅಂತ ಹೇಳಿ ಯಾವ 10 ವರ್ಷಗಳಿಂದ ನಲ್ಲೂರಿನ ಜನ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ, ಆ ಎಲ್ಲ ಪ್ರಾರ್ಥನೆಗೆ ತಥಾಸ್ತು ಅಂತ ಹೇಳಿ ಒಬ್ಬ ಮೋದಿಯನ್ನ, ಒಬ್ಬ ಯೋಗಿಯನ್ನ ಇವತ್ತು ನಿಮ್ಮ ಮುಂದುಗಡೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಇಟ್ಟಿದ್ದಾರೆ. ಯಾರಿಗೆ ಗೊತ್ತು, ಯಾರಿಗೆ ಗೊತ್ತು, ಯಾರಿಗೆ ಗೊತ್ತು ಆ ಹತ್ತೂರಿನ ಒಡೆಯ ಪುತ್ತೂರಿನ ಮಹಾಲಿಂಗೇಶ್ವರನೇನಾದರೂ ಕಣ್ಣು ಬಿಟ್ಟರೆ ನಾವೆಲ್ಲರೂ ಕೂಡ ನಂಬುವಂತಹ, ನಂಬಿದವರ ಕೈ ಬಿಡದೇ ಇರುವಂತಹ ಕೇಪುವಿನ ಅಮ್ಮ ಉಳ್ಳಾಲ್ತಿ ಎಲ್ಲಾದರೂ ಒಂದು ಸಲ ಕಣ್ಣು ಬಿಟ್ಟು ಅರುಣ್ ಕುಮಾರ್ ಪುತ್ತಿಲರನ್ನ ನೋಡ್ತಾರೆ ಅಂತಾದರೆ ಸಾಮಾನ್ಯರ ಕಾರ್ಯಕರ್ತರ ಅಭ್ಯರ್ಥಿಯನ್ನ ಶಾಸಕರಾಗಿ ಕಾರ್ಯಕರ್ತರ ಧ್ವನಿಯನ್ನ ವಿಧಾನಸೌಧದಲ್ಲಿ ಪ್ರತಿಧ್ವನಿಸಲಿಕ್ಕಾಗಿ ನಾವು ಕಳಿಸುವಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಅಮ್ಮನ ಆಶೀರ್ವಾದದಿಂದ, ಮಹಾಲಿಂಗೇಶ್ವರನ ಆಶೀರ್ವಾದದಿಂದ ನಾಳೆ ದಿವಸ ಮಂತ್ರಿಯಾಗಿ ಪುತ್ತೂರಿಗೆ ಬಂದು ನಿಜವಾದ ಯೋಗಿ ಮಾದರಿ ಯಾವುದು, ನಿಜವಾದ ಮೋದಿ ಮಾದರಿ ಯಾವುದು, ನಿಜವಾದ ಬುಲ್ಡೋಸರ್ ಯಾವುದು ಅಂತ ಹೇಳಿ ತೋರಿಸ್ಲಿಕ್ಕೂ ಕೂಡ ಸಾಧ್ಯ ಇದೆ. ಇವೆಲ್ಲವೂ
ಜಾಗೃತವಾದಂತಹ ಹೃದಯ, ಜಾಗೃತವಾದಂತಹ ಮನಸ್ಸು, ಜಾಗೃತವಾದಂತಹ ಆಲೋಚನೆಗಳನ್ನು ಜಾಗೃತವಾಗಿಯೇ ಇರಿಸಿಕೊಳ್ಳಿ. ಸಮಾಜವನ್ನ ನೋಡಿ, ರಾಮನನ್ನ ಇಷ್ಟಪಡ್ತಾ ಇರಲಿಲ್ಲ. ಕೃಷ್ಣನನ್ನೇ ಮಾವ ಕಂಸ ಇಷ್ಟಪಡ್ತಾ ಇರಲಿಲ್ಲ. ಯುಧಿಷ್ಠಿರನಂತಹ ಧರ್ಮಿಷ್ಠನನ್ನ ಸ್ವಂತ ಅಣ್ಣ ಕೌರವರೇ ಇಷ್ಟಪಡ್ತಾ ಇರಲಿಲ್ಲ. ಸಮಾಜ 10 ಹೇಳತ್ತೆ, ಸಮಾಜ 1000 ಹೇಳತ್ತೆ, ಸಮಾಜ ಏನೇ ಹೇಳಿದರೂ ಕೂಡ ಮತದಾನಕ್ಕೆ ಹೋಗುವುದಕ್ಕಿಂತ ಮೊದಲು ಅಥವಾ ಇವತ್ತು ಸಂಜೆ ನೀವು ಇಲ್ಲಿಂದ ಮನೆಗೆ ಹೋಗಿ ಒಂದು ಕೆಲಸ ಮಾಡಿ, ಮನೆಯ ಎಲ್ಲರನ್ನ ಒಂದು ಸಲ ಹೊರಗಡೆ ಕುತ್ಕೊಳಿಸಿ, ಎಲ್ಲರನ್ನ ಕಣ್ಣು ಮುಚ್ಚಲಿಕ್ಕೆ ಹೇಳಿ, ಪ್ರತಿಯೊಬ್ಬ ವ್ಯಕ್ತಿಯ ಬಲಕೈಯನ್ನ ಹೃದಯದ ಮೇಲಿಡ್ಲಿಕ್ಕೆ ಹೇಳಿ, ಒಂದು ಸಲ ಕಣ್ಣು ಮುಚ್ಚಲಿಕ್ಕೆ ಹೇಳಿ, ಮುಚ್ಚಿದಂತಹ ಕಣ್ಣಿನಲ್ಲಿ ಹೃದಯದ ಕಣ್ಣನ್ನ ತೆರೆದು ಪುತ್ತೂರಿಗೆ ಬೇಕಾದಂತಹ ನಿಜವಾದ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆಯನ್ನ ನಿಮ್ಮ ಮನೆಯವರೆಲ್ಲರಿಗೆ ಹಾಕಿ ಉತ್ತರ ಒಂದೇ, ಅದು ಅರುಣ್ ಕುಮಾರ್ ಪುತ್ತಿಲ. ಆ ಉತ್ತರವನ್ನು ತರಿಸುವಂತಹ ಸಾಮರ್ಥ್ಯ ಅದು ನಿಮ್ಮಲ್ಲಿದೆ. ಆಲೋಚನೆ ಮಾಡಿ, ನಾಳೆ ದಿವಸ ಒಬ್ಬ ಕೇಸರಿ ಪಂಚೆಯನ್ನು ಉಟ್ಟಂತಹ ವ್ಯಕ್ತಿ, ಬಿಳಿ ಅಂಗಿಯನ್ನು ತೊಟ್ಟಂತಹ ವ್ಯಕ್ತಿ, ಮೇಲೊಂದು ಶಲ್ಯವನ್ನು ತೊಟ್ಟಂತಹ ವ್ಯಕ್ತಿ ಪುತ್ತೂರಿನಿಂದ ಬೆಂಗಳೂರನ್ನ ತಲುಪಿ ವಿಧಾನಸೌಧದ ಹೆಬ್ಬಾಗಿಲಿಗೆ ನಮಸ್ಕಾರವನ್ನ ಮಾಡಿ ನಮ್ಮೆಲ್ಲರ ಧ್ವನಿಯನ್ನ ಅಲ್ಲಿ ಗುಡುಗು ಮಿಂಚುಗಳ ರೀತಿಯಲ್ಲಿ ಪ್ರತಿಧ್ವನಿಸ್ಲಿಕ್ಕೆ ಸಾಧ್ಯ ಇದೆ ಅಂತಾದರೆ, ಅಂತಹ ಒಬ್ಬ ಶಾಸಕನನ್ನ ಆರಿಸುವಂತಹ, ಅಂತಹ ಒಬ್ಬ ಶಾಸಕನನ್ನ ಸಮಾಜಕ್ಕೆ ಕೊಡುವಂತಹ ಕೆಲಸ ನಮ್ಮಿಂದ ಆಗಬೇಕು. ನಾನಂತೂ ಅರುಣ್ ಕುಮಾರ್ರನ್ನ ನೋಡಿದ್ದು ಕೇಸರಿ ಪಂಚೆ, ಮೇಲೊಂದು ಅಂಗಿ, ಅದರ ಮೇಲೊಂದು ಕೇಸರಿ ಶಲ್ಯ. ವಿಧಾನಸೌಧಕ್ಕೆ ಅವರು ಪ್ರತಿಜ್ಞಾ ಸ್ವೀಕಾರಕ್ಕೆ ಹೋಗಬೇಕಾಗಿದ್ರೆಯೂ ಕೂಡ ಅವರು ಅದೇ ರೀತಿಯಲ್ಲಿ ಇದ್ದುಕೊಂಡು, ಯಾವ ಬೇಸ್ನಿಂದ, ಯಾವ ಅಡಿಪಾಯದಿಂದ ನಾನು ಬಂದಿದ್ದೇನೆ ಅದೇ ಸಿದ್ಧಾಂತವನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನು ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆ ಪ್ರತಿಜ್ಞೆಯನ್ನ, ಆ ಕನಸನ್ನ ನನಸು ಮಾಡುವಂತಹ ತಾಯಂದಿರು ನಾವಾಗಬೇಕಲ್ವಾ? ನನಗಂತೂ ಅರುಣಣ್ಣನನ್ನ ಆ ರೀತಿಯಲ್ಲಿ ನೋಡಬೇಕು ಅನ್ನುವಂತಹ ಬಹಳ 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 ಕನಸಿದೆ. ಒಂದು ವೇಳೆ ನನ್ನ ಮತ ಏನಾದರೂ ಪುತ್ತೂರಿನಲ್ಲಿ ಇರ್ತಾ ಇದ್ದಿದ್ರೆ, ನಾನು ಪುತ್ತೂರಿನಲ್ಲಿ ಇರ್ತಾ ಇದ್ದರೆ, ಮತಕೇಂದ್ರ ಓಪನ್ ಆಗಬೇಕಾಗಿದ್ರೆ ಮೊದಲು ನನ್ನ ಮತಕ್ಷೇತ್ರದಲ್ಲಿ ನನ್ನ ವೋಟ್ ಪುತ್ತಿಲ ಫಾರ್ ಪುತ್ತೂರ್ ಅನ್ನುವಂತಹ ಆಲೋಚನೆ ಆಗ್ತಾ ಇತ್ತು. ನನಗಂತೂ ಆ ಅದೃಷ್ಟ ಇಲ್ಲ. ನನಗಂತೂ ನನ್ನ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಅವಕಾಶಗಳಿಲ್ಲ. ಪುತ್ತಿಲ ಫಾರ್ ಪುತ್ತೂರು ಅನ್ನುವಂತಹ ಉದ್ಘೋಷಗಳು, ಹ್ಯಾಶ್ಟ್ಯಾಗ್ಗಳು ಟ್ವಿಟರ್ಗಳಿಗೆ, ಫೇಸ್ಬುಕ್ಗಳಿಗೆ ಸೀಮಿತವಾಗಿರದೆ ಪುತ್ತಿಲ ಫಾರ್ ಪುತ್ತೂರ್, ಪುತ್ತಿಲ ಫಾರ್ ಪುತ್ತೂರ್ ಅನ್ನುವಂತಹ ಘೋಷಣೆಗಳು ಮೇ 10ರ ತನಕ ಮನೆಗಳಲ್ಲಿ, ಮನಸ್ಸುಗಳಲ್ಲಿ ಅನುರಣಿಸ್ತಾ ಇರಲಿ. ಸೇರಿರುವಂತಹ ತಾಯಂದಿರು ಇಷ್ಟೇ ಜನ ಆಗಿರಬಹುದು. ಇಲ್ಲಿಂದ ನೀವು ಯಾವುದೋ ಒಂದು ಪ್ರೇರಣೆಯನ್ನು ಪಡೆದುಕೊಂಡು ಹೋಗಿ ನಿಜವಾದ ಹಿಂದೂ ಶಕ್ತಿಯನ್ನ, ನಿಜವಾದಂತಹ ಜೀಜಾಬಾಯಿಯ ಶಕ್ತಿಯನ್ನ ತೋರಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಮೊಘಲರ ಜೊತೆಯಲ್ಲಿ ಯುದ್ಧ ಮಾಡುವಂತಹ ಸಂದರ್ಭವೂ ಇಲ್ಲ, ನಿಜಾಮರ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೂ ಕೂಡ ಇಲ್ಲ. ಆದರೆ ನಮಗಿರುವಂತಹದ್ದು, ನನ್ನ ದೇಶ ಸಮರ್ಥ ಆಗಬೇಕು, ನನ್ನ ರಾಜ್ಯ ಸಮರ್ಥ ಆಗಬೇಕು, ನನ್ನ ರಾಜ್ಯ ಸಮರ್ಥ ಆಗಬೇಕು ಅಂತಾದರೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಒಬ್ಬ ಸಮರ್ಥ ನಾಯಕನನ್ನ ನಾನು ಕೊಡಬೇಕು ಅನ್ನುವಂತಹದ್ದು. ಇಲ್ಲಿ ಸೇರಿರುವಂತಹ ಎಷ್ಟು ಜನ ನೀವು ಪ್ರತಿಜ್ಞೆ ಮಾಡಿ ಪುತ್ತಿಲ ಫಾರ್ ಪುತ್ತೂರು, ಪುತ್ತೂರು ಬದಲಾಗ್ತದೆ, ಬದಲಾದಂತಹ ಪುತ್ತೂರಿನಲ್ಲಿ ವಿಜಯ ಧ್ವಜವನ್ನ ಹಾರಿಸಿಕೊಂಡು ಅಭಿವೃದ್ಧಿಯ ಹೊಸ ಶಕೆಯನ್ನ ನೀವೆಲ್ಲರೂ ಸೇರಿ ಆರಂಭ ಮಾಡ್ತೀರಿ ಅನ್ನುವಂತಹ ಭರವಸೆ, ಕನಸು, ಆಸೆ ಇವೆಲ್ಲವೂ ಕೂಡ ನನಗಿದೆ. ಇಷ್ಟು ಹೊತ್ತು ಪುತ್ತಿಲ ಫಾರ್ ಪುತ್ತೂರು, ಯಾಕೆ ಅರುಣಣ್ಣ ಬೇಕು, ಯಾಕೆ ಅರುಣಣ್ಣ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಬೇಕು ಅನ್ನುವಂತಹ ಆಲೋಚನೆಗಳೆಲ್ಲವೂ ಸರಿಯಾಯಿತು. ಆದರೆ ನಿಮ್ಮಲ್ಲಿ ಆಜ್ಞೆಯನ್ನು ಮಾಡುವಷ್ಟು ಅಥವಾ ನಿಮಗೊಂದು ಆಣತಿಯನ್ನು ಕೊಡುವಷ್ಟು ದೊಡ್ಡವಳು ನಾನಲ್ಲ. ಬಹುಶಃ ಇಲ್ಲಿರೋರಿಗಿಂತ ಚಿಕ್ಕವಳು, ಮತದಾರರಲ್ಲಿ ಚಿಕ್ಕವಳು ಅಂತ ಹೇಳಿದರೆ ನಾನೇ ಇರಬಹುದು. ಆದರೆ ಇಲ್ಲಿ ಸೇರಿರುವಂತಹ ಇಷ್ಟು ಜನ ನೀವು ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಅಂತಾದರೆ, ನಾನು ಒಬ್ಬ ಜೀಜಾಬಾಯಿಯಾಗಿ ನನ್ನ ಮಗ ಅರುಣನನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡ್ತೇನೆ ಅನ್ನುವಂತಹ ಆಲೋಚನೆ ನಿಮಗಿದೆ ಅಂತಾದರೆ,
ನಾನು ಒಬ್ಬ ಭುವನೇಶ್ವರಿ ದೇವಿಯಾಗಿ ನನ್ನ ಮನೆಯ ಮಗ ಅರುಣನನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡ್ತೇನೆ ಅನ್ನುವಂತಹ ಚಾಲೆಂಜ್ ಅನ್ನ ನೀವು ಸ್ವೀಕರಿಸಿದ್ದೀರಿ ಅಂತಾದರೆ, ನಾನು ಒಬ್ಬ ಮೂಲರಾಣಿಯಾಗಿ ನನ್ನ ಮನೆಯ ಮಗನನ್ನ ವಿಧಾನಸೌಧಕ್ಕೆ ಕಳಿಸ್ತೇನೆ ಅನ್ನುವಂತಹ ಚಾಲೆಂಜ್ ನಿಮಗೆ ಒಪ್ಪಿತ ಆಗಿದೆ ಅಂತಾದರೆ, ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನ ಒಗ್ಗೂಡಿಸಿಕೊಂಡು ಹಿಮ್ಮೆಟ್ಟಿಸುವಂತಹ ಎಲ್ಲ ತಂತ್ರಗಳಿಗೂ ಉತ್ತರ ಒಂದೇ, ಅದು ಭಾರತ ಮಾತೆಗೆ ಜಯಕಾರ. ನಾನು ಹೇಳುವಂತಹ ವಿಚಾರಗಳು, ನಾನು ಹೇಳಿದಂತಹ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಮತ್ತು ಮೇ 10ರ ದಿವಸ ಇಷ್ಟ ಆದಂತಹ ವಿಚಾರಗಳಿಗೆ ನೀವು ಹೋಗಿ ಬೆಂಬಲವನ್ನ ಕೊಡ್ತೀರಿ ಅಂತಾದರೆ, ನಿಮ್ಮ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನ ಸೇರಿಸಿಕೊಂಡು ಎರಡೂ ಕೈಯನ್ನ ಮೇಲಕ್ಕೆ ಎತ್ತಿಕೊಂಡು ಒಪ್ಪಿಗೆ ಇದ್ದರೆ ಮಾತ್ರ ಭಾರತ ಮಾತೆಗೆ ಜಯಕಾರವನ್ನ ಹಾಕೋಣ. ಆ ಜಯಕಾರ ಹತ್ತೂರಿಗೂ ಕೇಳಬೇಕು, ಇವತ್ತೇ ರಿಸಲ್ಟ್ ಅನೌನ್ಸ್ ಕೂಡ ಆಗಬೇಕು. ಅಂತಹ ಶಕ್ತಿ ಆ ಜಯಕಾರದಲ್ಲಿರಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನನಗಂತೂ 100% ಕನ್ಫರ್ಮ್ ಆಯಿತು. ನಾನಂತೂ ನನ್ನ ಮನಸ್ಸಿನಲ್ಲಿ ಕೇಸರಿ ಪಂಚೆ, ಬಿಳಿ ಅಂಗಿ, ಕೇಸರಿ ಶಲ್ಯದ ಅರುಣಣ್ಣನ ಕಟೌಟಿನ ಒಂದು ಫೋಟೋವನ್ನು ಅಚ್ಚೊತ್ತಿಯಾಯಿತು. ಅದನ್ನು ನಾನು ಮನೆಗೆ ಹೋಗಿ ನಾಡಿದ್ದು ಹಾಕಲಿಕ್ಕೆ ರೆಡಿ ಕೂಡ ಮಾಡ್ತೇನೆ. ಆ ಭರವಸೆಯನ್ನ, ಆ ನಂಬಿಕೆಯನ್ನ ನೀವೆಲ್ಲರೂ ಕೂಡ ಉಳಿಸಿಕೊಡ್ತೀರಿ ಅನ್ನುವಂತಹ ನಂಬಿಕೆಯೊಂದಿಗೆ ನಮ್ಮೆಲ್ಲರ ಆಲೋಚನೆಗಳು ಹಿಂದುತ್ವ ಆಗಿರಲಿ, ನಮ್ಮೆಲ್ಲರ ಆಲೋಚನೆಗಳು ಅಭಿವೃದ್ಧಿ ಆಗಿರಲಿ, ನಮ್ಮೆಲ್ಲರ ಆಲೋಚನೆಗಳು ಸ್ವಚ್ಛ ಭಾರತ ಆಗಿರಲಿ, ನಮ್ಮೆಲ್ಲರ ಆಲೋಚನೆಗಳು ಸಮರ್ಥ ನಾಯಕತ್ವ ಆಗಿರಲಿ, ನಮ್ಮೆಲ್ಲರ ಆಲೋಚನೆಗಳು ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ ಅನ್ನುವಂತಹ ಬಾಯಿ ಮಾತಿನ ಲೈನಿಗೆ, ಬಾಯಿ ಮಾತಿನ ಸಾಲಿಗೆ ಸೀಮಿತವಾಗಿರದೆ ರಾಷ್ಟ್ರವನ್ನ ಪರಮ ವೈಭವಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಾದರೆ ಮೊದಲು ಪುತ್ತೂರಿನ ಪರಮ ವೈಭವವನ್ನ ದೇಶಕ್ಕೆ ಸಾರ್ತೇವೆ ಅನ್ನುವಂತಹ ಆಲೋಚನೆಯನ್ನ ಇಟ್ಟುಕೊಂಡು ಇಲ್ಲಿಂದ ನೀವೆಲ್ಲರೂ ಹೋಗ್ತೀರಿ ಅಂತಾದರೆ, ನಿಮ್ಮ ಮನೆಯ ಮಗನನ್ನ, ನಿಮ್ಮ ಮನೆಯ ಅಣ್ಣನನ್ನ ಗೆಲ್ಲಿಸುವಂತಹ ಪುತ್ತೂರಿನಲ್ಲಿ ಅರುಣೋದಯ ಸಾಮಾನ್ಯವಾಗಿ ಆಗ್ತದೆ. ಆದರೆ ವಿಶೇಷವಾದಂತಹ ಅರುಣೋದಯ ಆಗ್ತದೆ ಅಂತಾದರೆ, ವಿಶೇಷವಾದಂತಹ ಅರುಣಧ್ವಜ ಹಾರಾಡಬೇಕು ಅಂತಾದರೆ ಮನೆಯ ತಾಯಂದಿರು ಸಂಕಲ್ಪವನ್ನು ಮಾಡಿ ನಿಮ್ಮ ಮನೆಯವರ ಮನಸ್ಸುಗಳನ್ನು ಬದಲಾಯಿಸಿ, ಬದಲಾದ ಮನಸ್ಸುಗಳಿಂದ ಪ್ರಚಂಡ ಜಯಭೇರಿಯನ್ನು ಬಾರಿಸಿ ವಿಜಯೋತ್ಸವದ ದಿವಸ ನಾನು ನೀವು ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.